ಪ್ರೀತಿಯ ವೀಕ್ಷಕರಿಗೆ ಡಿವೈನ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಗೆ ಇವತ್ತು ನಮ್ಮೊಂದಿಗೆ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾನು ತೊಡಗಿಸಿಕೊಂಡಿರುವಂತ ಶ್ರೀಯುತ ಪುರುಷೋತ್ತಮ್ ಭಟ್ ಮಿತ್ತೂರು ಇವರು ಹಾಗೂ ಅವರ ಧರ್ಮ ಪತ್ನಿ ಸುಶೀಲಾ ಇವರಿದ್ದಾರೆ. ಇವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಪರಿಚಯ ಮತ್ತು ನೀವು ಇದೇ ಊರಿನವರ ಎಂಬುದನ್ನು ನಮಗೆ ತಿಳಿಸಿ. ನನ್ನ ಹೆಸರು ಎಂ ಪುರುಷೋತ್ತಮ ಭಟ್ ಅಂತೇಳಿ. ನಮ್ಮ ಫ್ಯಾಮಿಲಿ ಹುಟ್ಟೂರು ಎಲ್ಲ ಕರ್ನಾಟಕದ ಮುಳಿಯ ಅಂತ ಹೇಳುವಲ್ಲಿ. ನಾವು 1970ರಲ್ಲಿ ಈ ಭೂಮಿಯನ್ನು ಪರ್ಚೇಸ್ ಮಾಡಿ ಇಲ್ಲಿಗೆ ಬಂದವರು. ನನ್ನ ಕಾಲೇಜು ವಿದ್ಯಾಭ್ಯಾಸಲ್ಲಾಗಿ 1973ರ ನಂತರ ಇಲ್ಲಿಯ ಆಡಳಿತ ವ್ಯವಸ್ಥೆಯನ್ನೆಲ್ಲ ನಾನು ನೋಡಿಕೊಳ್ತಾ ಇದ್ದೇನೆ. ಅಲ್ಲಿವರೆಗೆ 3 ವರ್ಷ ನನ್ನ ಅಣ್ಣ ನೋಡ್ತಾ ಇದ್ರು. ಹಾಗೆ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ? ನನಗೆ BSc ಆಗಿದೆ. ನಾನು 5ನೇ ಕ್ಲಾಸ್ ವರೆಗೆ ಮುಚ್ಚಿರ ಪದವಿ UP ಎಲಿಮೆಂಟ್ರಿ ಶಾಲೆಯಲ್ಲಿ ಓದಿದೆ. ಅಲ್ಲಿಂದ 6, 7, 8 ಅಳಿಕೆ ಶಾಲೆಯಲ್ಲಿ ಓದಿದೆ. ಮತ್ತೆ 8, 9, 10 ಪುನಃ 8 ಸಿಕ್ಕಿತ್ತು ನನಗೆ, ಅದು ಚೇಂಜ್ ಆದ ವರ್ಷ. ವಿಠಲ್ ಹೈಸ್ಕೂಲ್ನಲ್ಲಿ ಓದಿದೆ. ನಂತರ ಸೈಂಟ್ ಫಿಲೋಮಿನಾ ಕಾಲೇಜಿನಲ್ಲಿ PUC ಮಾಡಿದೆ. ಆ ನಂತರ JCBM ಕಾಲೇಜು ಶೃಂಗೇರಿ, ಜಗದ್ಗುರು ಚಂದ್ರಶೇಖರ ಭಾರತಿ ಮೆಮೋರಿಯಲ್ ಕಾಲೇಜು, ಮಣಿಪಾಲ್ ಅಕಾಡೆಮಿ ಅವರ ಕಾಲೇಜ್. ಅದೇನಾಯ್ತು ಅಂತೇಳಿದ್ರೆ, ನನಗೆ ಅಗ್ರಿಕಲ್ಚರ್ BScಯಲ್ಲಿ ಸೀಟ್ ಸಿಕ್ಕಿತ್ತು ಅಂತೇಳಿ ಒಂದು ಆಸೆ ಇತ್ತು, ಸಿಕ್ಕಿತ್ತು ಅಂತೇಳಿ. ಆಕೆಯರಿಗೆ ಸಿಕ್ಕಲಿಲ್ಲ. ಕರ್ನಾಟಕದ ಎಲ್ಲ ಕಾಲೇಜುಗಳಲ್ಲಿ ಅಡ್ಮಿಷನ್ ಕ್ಲೋಸ್ ಆಗಿದೆ, ಓನ್ಲಿ ದ ಹೋಪ್ ಈಸ್ ಶೃಂಗೇರಿ ಅಂತ ಹೇಳಿದ್ರು. ಅಲ್ಲಿಗೆ ಹೋಗೋ ಕೊಟ್ರು ಅವರು ಡೊನೇಷನ್ ತೆಕ್ಕೊಂಡು. ಹಾಗೆ ನಾನು ಮಾಡಿದ್ದೆಲ್ಲ SLC ನಂತರ ಹಾಸ್ಟೆಲ್ನಲ್ಲೇ ನಿಂತದ್ದು, ನನ್ನ ವಿದ್ಯಾಭ್ಯಾಸ ಮುಗಿಸಿದ್ದು. ನಿಮ್ಮ ಕುಟುಂಬದ ಬಗ್ಗೆ ಸ್ವಲ್ಪ ಮಾಹಿತಿ? ನಮ್ಮ ಕುಟುಂಬದ ಬಗ್ಗೆ ಹೇಳುವುದಿದ್ರೆ, ನನ್ನ ತಂದೆ ತಾಯಿ ತೀರಿ ಹೋಗಿದ್ದಾರೆ. ಅಣ್ಣ, ಒಬ್ಬ ತಮ್ಮ, ಅಣ್ಣ ಅತ್ತಿಗೆ 2 ಮಕ್ಕಳು, ನಾನು, ನನ್ನ ಹೆಂಡತಿ ಸುಶೀಲಾ, ಅದೇ ರೀತಿ 3 ಜನ ಹೆಣ್ಣು ಮಕ್ಕಳು ನನಗಿರುವುದು. ಮತ್ತೆ 3 ಜನ ಹೆಣ್ಮಕ್ಳಿಗೂ ಮದುವೆ ಆಗಿದೆ. ದೊಡ್ಡವಳು BMS ಡಾಕ್ಟ್ರು, ಅಳಿಯನು ಡಾಕ್ಟ್ರು, ಅವರು ಕಡಬದಲ್ಲಿದ್ದಾರೆ, ಪ್ರಾಕ್ಟೀಸ್ ಮಾಡ್ತಾರೆ. ಮತ್ತಿಬ್ರು ಮಕ್ಕಳು ಇಂಜಿನಿಯರಿಂಗ್ ಮಾಡಿ, ಅವರ ಗಂಡ ಕೂಡ ಎಲ್ಲ ಇಂಜಿನಿಯರ್ಸು, ಅವರು ಬೆಂಗಳೂರಿನಲ್ಲಿ ಉದ್ಯೋಗ ಮಾಡ್ತಾ ಇದ್ದಾರೆ. ನಮಗೆ ಬೇಕಾಗೂ ಬರ್ತಾ ಇರ್ತಾರೆ. ಹಾಗೆ ನಿಮ್ಮ ಬಗ್ಗೆ ಕೂಡ ಹೇಳಿ. ನನ್ನ ತವರ ಮನೆ ಒಳಕುಂಜ, ಉಕ್ಕಿನಡಕದ ಸಮೀಪ. ಜೋಯಿಸರು ಚಿಕ್ಕಪ್ಪನ ಮಗಳು ನಾನು. ನನಗೆ 2 ಅಣ್ಣಂದಿರು ಮತ್ತೆ ಒಬ್ಬಳ ಅಕ್ಕ. ನನ್ನ ಅಕ್ಕನನ್ನು ವಾರ್ಷೆ ಮನೆಗೆ ಕೊಟ್ಟದ್ದು. ಮತ್ತೆ ಅಣ್ಣಂದಿರು ಒಬ್ಬ ಅಣ್ಣ ಇಲ್ಲ ಈಗ, ಇನ್ನೊಬ್ಬ ಅಣ್ಣ ಮಂಗಳೂರಲ್ಲಿ ಇದ್ದಾನೆ, SPM ನಲ್ಲಿ ಇದ್ದಾನೆ, ಈಗ ರಿಟೈರ್ಡ್. ಮತ್ತೆ ನಾವು 4 ಜನ ಆಯ್ತಲ್ಲ, ನಮಗೆ 3 ಮಕ್ಕಳು. ಬಾಕಿ ನನಗೆ ಇಲ್ಲಿಗೆ ಬಂದದ್ದು ಮುಳಿಯಕ್ಕೆ ನನ್ನನ್ನು ಕೊಟ್ಟದ್ದು. ನನ್ನ ವಾಸ ಇಲ್ಲಿ ಮಿತ್ತೂರು ಅಂತ ಹೇಳಿ ನಮ್ಮ ಈ ಮನೆ. ಇಲ್ಲಿ ಕೃಷಿಯೇ ನಮಗೆ ಎಲ್ಲ. ಇವರಿಗೆ ಅಡಿಗೆ ಮಾಡುವುದು, ಕೆಲಸದವರಿಗೆ ಬೇಯಿಸಿತ್ತು, ಇಷ್ಟೇ ನನ್ನ ಕೆಲಸ. ಬಾಕಿ ನಾನು ಹೊರಗಿನ ಇದರಲ್ಲೇ ಇಲ್ಲ. ನೀವು ಸಾಮಾಜಿಕ, ಶೈಕ್ಷಣಿಕ ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ತುಂಬಾ ಮುಂದೆ ಇದ್ದೀರಲ್ಲ, ಅದಕ್ಕೆ ನಿಮ್ಮ ಶ್ರೀಮತಿಯವರು ಎಷ್ಟು ಸಹಾಯ ಮಾಡ್ತಾ ಇದ್ದಾರೆ? ಅದೇ ರೀತಿ ಇದಕ್ಕೆ ಬರಲು ಕಾರಣವೇನು? ಈ ಕ್ಷೇತ್ರಗಳಿಗೆ ಈಗ ಧಾರ್ಮಿಕ ಕ್ಷೇತ್ರಕ್ಕೆ ಬರ್ಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ನಮ್ಮ ಸಮೀಪದಲ್ಲಿ ಗ್ರಾಮ ದೇವಸ್ಥಾನ, ಕಾಟುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಉಂಟು. ಅಲ್ಲಿಗೆ ನಾವು ಯಾವಾಗಲೂ ಹೋಗಿ ಎಲ್ಲ ಇದರಲ್ಲಿ ಭಾಗವಹಿಸ್ತಾ ಇರ್ತೇವೆ. ನಮ್ಮ ಗ್ರಾಮ ದೇವಸ್ಥಾನ ಅದು. ಆ ಒಂದು ವಿಶ್ವಾಸ ಇದರಲ್ಲಿ ನಾವು ತೊಡಗಿಸಿಕೊಂಡಿದ್ದೇವೆ. ಅಲ್ಲಿ ಏನಾಗುವುದಿದ್ರು ಅಲ್ಲಿ ನಮ್ಮ ಆತ್ಮೀಯರು ಅಲ್ಲಿ ಆಡಳಿತ ಕಮಿಟಿಯಲ್ಲಿದ್ದರು. ಅವರು ಸ್ವಲ್ಪ ನನ್ನನ್ನು ಹಿಡ್ಕೊಂಡ್ರು. ನೀನಿಲ್ಲಿ ಯಾವಾಗಲೂ ಬರಬೇಕು, ನಿನಗೆ ಕೆಲವು ಜವಾಬ್ದಾರಿ ಕೆಲಸಗಳನ್ನು ಕೊಡ್ತೇವೆ ಅಂತೇಳಿ. ಹಾಗೆ ಮುಂದುವರಿಯುತ್ತಾ ಧಾರ್ಮಿಕ ಕ್ಷೇತ್ರಕ್ಕೆ ಕಾರಣ ಈ ದೇವಸ್ಥಾನ. ಆದರೆ ಎಡೆಯಲ್ಲಿ ನನಗೊಂದು ಕೊರತೆ ಇತ್ತೇನು ಅಂತ ಹೇಳಿದ್ರೆ, ನಮ್ಮದೇ ಭೂಮಿಯಲ್ಲಿ ತೋಟದ ಮಧ್ಯೆ ಒಂದು ಸುಬ್ರಹ್ಮಣ್ಯ ದೇವಸ್ಥಾನ ಉಂಟಿಲ್ಲಿ. ಅದು ಜೀರ್ಣೋದ್ಧಾರ ಸ್ಥಿತಿಯಲ್ಲಿತ್ತು ನಾವು ಬರುವಾಗಲೇ. ಹಾಗೆ ಅದೊಂದು ಕೊರತೆಯನ್ನು ನೀಗಿಸ್ಲಿಕ್ಕೆ ಕೂಡ ಆಗಬೇಕು ಅಂತೇಳಿ ನಾನು ಅಲ್ಲಿ ಹೆಚ್ಚು ಭಾಗವಹಿಸ್ತಿದ್ದೆ. ಇಲ್ಲಿ ಸಲ್ಲದನ್ನೆಲ್ಲ ಆದಷ್ಟು ಅಲ್ಲಿ ಕೊಡ್ತಿದ್ದೆ, ಅಲ್ಲಿ ಏನು ಅಗತ್ಯ ಉಂಟು ನೋಡಿ. ಹಾಗೆ ನಮಗೆ ಒಂದು ನಿಕಟ ಸಂಪರ್ಕ ಆಯಿತು. ಮತ್ತೆ 1998ರಲ್ಲಿ ಜೀರ್ಣೋದ್ಧಾರ ಎಲ್ಲ ಮಾಡಿ ಇಲ್ಲಿ ಪ್ರತಿಷ್ಠೆಯಾಗಿ ಇಲ್ಲಿ ಪೂಜೆ ನಡೀತಾ ಉಂಟೀಗ. ಮಿತ್ತೂರುದೇ ಊರಿನವರ ಸಹಕಾರದಿಂದಲೇ ಸ್ವಂತ. ಇದು ಈ ದೇವಸ್ಥಾನದ ಖರ್ಚು, ಅದರ ಜೀರ್ಣೋದ್ಧಾರ ಮಾಡಿದ್ದು,
ಬ್ರಹ್ಮಕಲಶ ಪ್ರತಿಯೊಂದು ನಾವು ನಮ್ಮದೇ ಹಣದಲ್ಲಿ ಮಾಡಿದ್ದು. ಬಾಕಿ ಎಲ್ಲ ಸಹಕಾರ ಊರಿನವರು ಕೊಟ್ಟಿದ್ದಾರೆ, ನಮಗೆ ದುಡ್ದಿದ್ದಾರೆ ಬಂದು. ರಾಜಕೀಯ ಕ್ಷೇತ್ರಕ್ಕೆ ಹೋಗ್ಲಿಕ್ಕೆ ಅದು ನನಗೆ ಶಾಲೆ ಕಾಲೇಜಿಗೆ ಹೋಗೋಳೆ ಹುಚ್ಚಿತ್ತು ಸ್ವಲ್ಪ. ನಾನು ಮಾಡಬೇಕಾದ್ದು ಬಿಟ್ಟು ಸ್ವಲ್ಪ ಅಧಿಕ ಪ್ರಸಂಗ ಹೊರಗೆ ಹೆಚ್ಚು ಮಾಡಿದ್ದೇನೆ ರಾಜಕೀಯ ಅಂತೇಳಿ, ಅದು ಎಳ್ಕೊಳ್ತಾ ಇತ್ತು. ಮತ್ತೆ ವಿದ್ಯಾಭ್ಯಾಸ ಎಲ್ಲ ಆದ ನಂತರ ಸ್ವಲ್ಪ ಜಾಸ್ತಿ ಆಯಿತು ನಮಗೆ ರಾಜಕೀಯ ಅಂತೇಳಿ. ಇಲ್ಲಿ ಪಂಚಾಯತ್ ಬಾಕಿ ಎಲೆಕ್ಷನ್ ಬರುವಾಗೆಲ್ಲ ನಾವು ಕೆಲಸ ಮಾಡ್ತಿದ್ದೆವು. ಅದು ಸ್ವಲ್ಪ ನನಗೆ, ಸ್ವಲ್ಪ ಅಲ್ಲ ಹೆಚ್ಚಿನ ಮಟ್ಟಿಗೆ ಪ್ರಯೋಜನ ಕೂಡ ಆಯಿತು. ನಾನು ಇಲ್ಲಿ ಬೇರೆ ಬೇರೆ ಪಕ್ಷ ಇದ್ರೂ ಕೂಡ ವೈಯಕ್ತಿಕವಾಗಿ ಯಾರ ದ್ವೇಷವು ನಾನು ಕಟ್ಟಿಕೊಳ್ಳಿಲ್ಲ. ವೈಯಕ್ತಿಕ ನೆಲೆಯಲ್ಲಿ ವಿರೋಧ ಪಾರ್ಟಿಯವರು ನನಗೆ ಬಹಳಷ್ಟು ಹೆಲ್ಪ್ ಮಾಡಿದ್ದಾರೆ ಇಲ್ಲಿಯ ವಿಚಾರದಲ್ಲಿ. ಈಗ ಉದಾಹರಣೆಗೆ, ಈಗ ನೀವು ಬಂದಂತ ರಸ್ತೆ ಕೂಡ ನಮ್ಮ ವಿರೋಧ ಪಕ್ಷದಲ್ಲಿ ದುಡ್ದಂತ ಒಬ್ಬ ವ್ಯಕ್ತಿಯ ಪೈಕಿ ಅವರ ಗದ್ದೆ ಅವರು ನನಗೆ ಮಾತನಾಡಿಸಿ ಕೊಟ್ಟದ್ದು. ಸಂಜೀವ ರೈ ಅಂತೇಳುವರು, ನಿಮಗೊಂದು ಮಾರ್ಗ ಆಗಬೇಕು ಮಾಡುವ ಇಲ್ಲಿ ಅಂತೇಳಿ. ಹಾಗೆ ನನಗೆಲ್ಲ ಸಹಕಾರ ಕೊಟ್ಟಿದ್ದಾರೆ. ರಾಜಕೀಯದಲ್ಲಿ ಸುಮಾರು ದುಡ್ದಿದ್ದೇನೆ. ಮತ್ತೆ ಈ ಪಂಚಾಯತಿಂದ ಬೇಕಾದ ಡಾಮರು, ಕಾಂಕ್ರೀಟು ಇದೆಲ್ಲ ಈ ಲೆಕ್ಕದಲ್ಲಿ ನನಗೆ ಸಪೋರ್ಟ್ ಮಾಡಿ ಕೊಟ್ಟಿದ್ದಾರೆ. ಅದರ ಪ್ರಯೋಜನ ನಾನು ಹೊಂದಿದ್ದೇನೆ. ಈಗ ರಾಜಕೀಯ ಸ್ವಲ್ಪ ಅದಕ್ಕೆ ಎಲೆಕ್ಷನ್ ಬಂದರೆ ಒಮ್ಮೆ ಕರೀತಾರೆ, ನಾಲ್ಕು ಮಾತನಾಡಿ ಹೇಳ್ತಾರೆ, ಬಿಡ್ತಾರೆ ಅಷ್ಟೇ. ಅದು ಮದ್ವೆ ಮುಂದಿನ ಜೀವನವಲ್ಲ, ಮದ್ವೆ ಮೊದ್ಲೇ ಇದ್ದ ರಾಜಕೀಯ ಮೊದ್ಲೇ ಇತ್ತು. ನಿಮ್ಮ ಸಹಕಾರ ಹೌದು, ಅವ್ರದ್ದು ಕೂಡ ಅದೇ ರೀತಿ ಇತ್ತ ನಿಮಗೆ ಹೋಗುವಲ್ಲಿಗೆ ಹೋಗುವಾಗ ಬರುವಲ್ಲಿಗೆಲ್ಲ? ರಾಜಕೀಯ ಇಲ್ಲ ಇದ್ರು ಬಾಕಿ ಇದರಲ್ಲಿ ಸಪೋರ್ಟ್ ಫುಲ್ ಉಂಟು. ರಾಜಕೀಯದಲ್ಲಿ ನಾನು ಅಲ್ಲ, ನನ್ನ ಜೀವನದಲ್ಲಿ ಎಲ್ಲಾ ವಿಚಾರದಲ್ಲಿಯೂ ಈಗ ಸಾಕಷ್ಟು ದುಡ್ದಿದ್ದಾಳೆ, ಸಪೋರ್ಟ್ ಮಾಡಿದ್ದಾಳೆ. ಕೆಲವು ಸಲ ವ್ಯವಹಾರ ನೋಡೋ ಹೆದರಿಕೆ ಆಗ್ತಿತ್ತು. ಇದು ಹೇಳಿದ್ರೆ ಎಲ್ಲದಕ್ಕೂ ಧುಮುಕುವಾಗ ನಮ್ಗೆ ಅದು ಕೂಡಿತಾ ಅಂತ ಹೇಳುವ ಒಂದು ಹೆದರಿಕೆ ಬರ್ತದಲ್ಲ, ಅದರದ್ದು ಸ್ವಲ್ಪ ಇತ್ತು. ಹಾಗೊಂದೆರಡು ಕಿವಿ ಮಾತು ಹೇಳಿರಲ್ಲ ನೀವು ಕೂಡ. ಅವರಿಗೆ ದೇವರದಿಂದ ಒಳ್ಳೆ ಸ್ಥಿತಿಗೆ ಹೋಗ್ತಾ ಬಂದಿದೆ, ಅಭಿವೃದ್ಧಿ ಆಗಿದೆ. ತೊಂದರೆ ಆಗ್ಲಿಲ್ಲ ನಮಗೆ ರಾಜಕೀಯದಲ್ಲಿ ಹೋದ್ರು ಇದಾದ್ರು. ತೊಂದರೆ ಇಲ್ಲ. ನಮ್ಮ ಇಂಪ್ರೂವ್ ಆಯ್ತು. ನಿಮ್ಮ ಜೀವನದಲ್ಲಿ ತೀರುವಂತ ಆಗುವಾಗ ಆ ಘಟನೆ ಯಾವುದಂತ ಹೇಳ್ತೀರಾ? ಟರ್ನ್ ಆದಂತ ಘಟನೆ ಅಲ್ಲ, ನನಗೆ ಸುಮಾರು ಉಂಟಲ್ಲ. ಅದಲ್ಲ, ಅದು ಚಿಲ್ಲರೆ. ನನಗೆ ಒಂದು ಘಟನೆ ಆಗ್ಲಿ ಏನು ಅಂತ ಹೇಳಿದ್ರೆ, ಈ 70ನೇ ಇಸ್ವಿಯಲ್ಲಿ 1900 ಈ ಪ್ರಾಪರ್ಟಿಯನ್ನು ನಾವು ತೆಕ್ಕೊಂಡದ್ದು. ನಾನು ಕಾಲೇಜಿಗೆ ಹೋಗೋ, ನಾನು ಒತ್ತಾಯ ಮಾಡಿದೆ ತೆಕ್ಕೊಳ್ಳಿ ಅಂತೇಳಿ. ಈ ಪ್ರಾಪರ್ಟಿಗೆ ತುಂಬಾ ಜನ ಗಿರಾಕಿ ಬಂದಿದ್ದಾರೆ, ಒಳ್ಳೆ ಜಾಗ ಇದು ಅಂತೇಳಿ. ಇಲ್ಲಿ ರಸ್ತೆ ಇಲ್ಲದ್ದು, ಈ ಒಂದು ದೇವಸ್ಥಾನ ನೋಡಿ ಹೆದರಿ ಹೋಗಿದ್ದಾರೆ, ಇದಾಗ್ಲಿಕ್ಕಿಲ್ಲ ಅಂತೇಳಿ. ಮುಂದಿನ ಜವಾಬ್ದಾರಿ ಉಂಟ, ಅದಕ್ಕೆ ಹೆದರಿ ಹೋದ್ರು. ನಾನು ಹೇಳಿದೆ ನಾವೆಲ್ಲ ಮತ್ತೆ ನೋಡಿಕೊಳ್ಳುವ, ಅದನ್ನು ಮುಂದುವರಿಸಿ, ಇದು ನಮ್ಮ ನೆಂಟ್ರ ಸೋದರ ಮಾವನ ಜಾಗ ಇದು. ಹಾಗೆ ನಮಗೆ ಇನ್ಸ್ಟಾಲ್ಮೆಂಟ್ ಅಲ್ಲಿ ಅವರು ಕೊಟ್ರು. ಹಾಗೆ ನಾನು ಕಾಲೇಜಿಗೆ ಹೋಗ್ತಾ ಇದ್ದೆ, ನನ್ನ ಅಣ್ಣ ಇದನ್ನು ಮೊಳಿಯದ್ದು ನೋಡ್ತಾ ಇದ್ರು. ಅದು ಸ್ವಲ್ಪ ಕಲಹದ ಭೂಮಿ, ಒಕ್ಕಲು ಕೇಸು ಅದು ಇದು ಸುಮಾರು ಉಂಟಲ್ಲಿ. 73ರಲ್ಲಿ ನನ್ನ ಡಿಗ್ರಿ ಕಂಪ್ಲೀಟ್ ಮಾಡಿ ನಾನು ಬಂದು B.Ed ಎಲ್ಲ ಮಾಡಿ ನನ್ನಿಂದ ಆಗ್ಲಿಕ್ಕಿಲ್ಲ. ಒಂದು ಬ್ಯಾಂಕಿನ ಉದ್ಯೋಗಕ್ಕೆ ಮತ್ತು ಸೇರಿದ್ರೆ ಆದಿತ್ತು ಅಂತೇಳಿ ಎಲ್ಲ ತಯಾರು ಮಾಡ್ತಾ ಇದ್ದೆ. ನಮಗೆ ಇನ್ಫ್ಲುಯೆನ್ಸ್ ಯಾರಾದ್ರು ಕರ್ನಾಟಕ ಬ್ಯಾಂಕಲ್ಲಿ ಮತ್ತು ಸಿಕ್ಕಿತ್ತು ಅಂತೇಳಿ. ಅಷ್ಟಾಗೂ ನನ್ನ ಅಣ್ಣ ಶುರು ಮಾಡಿದ್ರು, ಅಲ್ಲಿಯೂ ಇಲ್ಲಿ 2 ಕಡೆ ಕುಣಿಲಿಕ್ಕೆ ನನ್ನಿಂದ ಸಾಧ್ಯ ಇಲ್ಲ, ಯಾರು ಒಂದು ಜವಾಬ್ದಾರಿ ನೀನ್ ನೋಡ್ಬೇಕು, ಇಲ್ಲಿ ಅದ ಅಲ್ಲಿ ಅದ ನೋಡ್ತೀಯ ಅಂತೇಳಿ. ಹಾಗೆ ಅಲ್ಲಿ ಸ್ವಲ್ಪ ತಲೆ ಬಿಸಿ ಜಾಸ್ತಿ. ನಾನು ಇಲ್ಲಿ ಅದೇ ನೋಡ್ತೇನೆ ಅಂತೇಳಿ ನಾನು ಇಲ್ಲಿ ಬಂದು 73ರಲ್ಲಿ ಕೂತೆ. ಮತ್ತೆ ಮುಂದುವರಿಯಿತು. ಅದು ಜೀವನದಲ್ಲಿ ನನಗೊಂದು ಟರ್ನಿಂಗ್. ಈ ಮಿತ್ತೂರು ಗ್ರಾಮದಲ್ಲಿ ಎಂತ ದಾರಿ ಎಲ್ಲ ಇರ್ಲಿಲ್ಲಲ್ಲ, ಈ ಇದಕ್ಕೆ ಬರ್ಬೇಕನ್ನೋ ನಿಮ್ಮ ಮನಸ್ಸು ಯಾವ ರೀತಿಯಿಂದ ಇಲ್ಲಿಗೆ ಮುಟ್ಟಿದಿರಿ ನೀವು? ಇಲ್ಲಿ ಶುರು ಬರುವಾಗ್ಲ ರೋಡ್ ಎಲ್ಲ ಇರದ ಟೈಮ್ ಅಲ್ಲ? ಹೌದು. ನಿಮಗೊಂದು ಬರ್ಬೇಕಂತ ಅದು ಒಂದೇನು ಗೊತ್ತಾ, ನಾವು ಮೊದಲಿನಲ್ಲೇ ತುಂಬಾ ಕಷ್ಟದಲ್ಲಿ ಬೆಳೆದವು. ನಮ್ಮ ಸಣ್ಣ ಪ್ರಾಯದಲ್ಲಿ ಒಂದು 5ನೇ ಕ್ಲಾಸ್ವರೆಗೆ ನನಗೆ ಎಷ್ಟು ಗೊತ್ತಾಗ್ತಿರ್ಲಿಲ್ಲ. ಮತ್ತೆ ಈ ಬಡತನದ ಕಷ್ಟ ಗೊತ್ತಾಗ್ಲಿಕ್ಕೆ ಶುರುವಾಯ್ತು. ಗೊತ್ತಾಯ್ತಲ್ಲ, ಅಷ್ಟಾಗುವಾಗ ಈ ರಸ್ತೆ ವಾಹನ ಯಾರಿಗೂ ಇಲ್ಲ. ಮತ್ತೆ ಈ ರಸ್ತೆದೆಲ್ಲ ನಮಗೆ ಅಷ್ಟೊಂದು ಇಂಪಾರ್ಟೆಂಟ್ ಕಾಣಲಿಲ್ಲ. ಕೆಲಸದವರು ಸಾಕಷ್ಟು ಸಿಕ್ತಿದ್ರು, ಕೆಲಸ ಮಾಡಿ ಹೊರಗೆ ಕೊಂಡೋಗೋದು, ತರು ಈ ಮನೆಗೆ ಹೊಯ್ಗೆ ಕಲ್ಲಿಲ್ಲೇ ಸಿಕ್ಕಿದೆ ಎಲ್ಲ ನಾವು ಹೊರೆಯಲ್ಲಿ ತಂದದ್ದು. ಹಾಗೆ ಅದು ನಡೀತಾ ಇತ್ತು. ಮತ್ತೆ 75ರಲ್ಲಿ ಈ ಮನೆಯನ್ನು ನಾವು ಕಟ್ಟಿದೆವು. ಮತ್ತೆ ರಸ್ತೆಗೆ ಮತ್ತೆ ಹೋಯಿತು, ರಸ್ತೆ ಸೌಕರ್ಯ ಆಯಿತು. ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿದ ಸ್ಥಳ ಅದು ಆ ತಲೆಯಲ್ಲಿ.
ಬಾಕಿ ಎಲ್ಲ ಫ್ರೀ ಕೊಟ್ಟಿದ್ದಾರೆ, ನಿಮಗೆಲ್ಲ ಹೋಗ್ಲಿ ಮಾರ್ಗ ಅಂತೇಳಿ. ಹಾಗೆ ಕಾಟುಕ ದೇವಸ್ಥಾನ ಮತ್ತು ಧಾರ್ಮಿಕ ಕೆಲಸಗಳಲ್ಲಿ ಗೋಶಾಲೆ ಇತ್ಯಾದಿ ಎಲ್ಲ ಮಾಡಿದಿರಲ್ಲ, ಅದು ಅದಕ್ಕೆ ನಿಮಗೆ ಪ್ರೇರಣೆ ಯಾವುದು? ಅದು ಸತ್ಯಕ್ಕಾದ್ರೆ ಪ್ರೇರಣೆ ಅಂತ ಹೇಳಿದ್ರೆ ಅದು ನನ್ನ ಮನಸ್ಸಿನಲ್ಲಿ ಈಗ ಹೇಳಿದೆ ಅಲ್ಲ, ದೇವಸ್ಥಾನದಲ್ಲಿ ದುಡಿತಾ ಇರುವಾಗ ನಮ್ಮ ಆತ್ಮೀಯರೇ ಅಲ್ಲಲ್ಲಿ ಕಮಿಟಿಯಲ್ಲೆಲ್ಲ ಇದ್ದದ್ದು, ಯಾವಾಗಲೂ ನಮಗೆ ಸಹಕಾರಕ್ಕೆಲ್ಲ ಸಿಕ್ಕುವವರು. ಅವರೊಂದೊಂದು ಒತ್ತಡ ಹಾಕಿ ಕೆಲವು ಕೆಲಸ ಕೊಟ್ಟರು ನನಗೆ. ಈಗ ಕಾಟುಕೆ ದೇವಸ್ಥಾನದಿಂದ ಆಚೆ, ಕಾಟುಕೆ ಆಚೆ ಸೈಡಿಗೆ ಹೋಗ್ಲಿಕ್ಕೆ ಅಲ್ಲಿ ರಸ್ತೆ, ಲಿಂಕ್ ರೋಡ್ ಇರ್ಲಿಲ್ಲ. ಪೆರ್ಲದಿಂದ ದೇವಸ್ಥಾನದವರೆಗೆ ರಸ್ತೆ, ಕಾಟುಕೆಯಿಂದ ದೇವಸ್ಥಾನದ ಆಚೆ ಒಂದು ಮನೆ ಎಲ್ಲ ಉಂಟು ನಮ್ಮ ಪ್ರಿನ್ಸಿಪಾಲ್ರದ್ದು, ಅಲ್ಲಿವರೆಗೆ ರಸ್ತೆ. ಮಧ್ಯ ನಡ್ಕೊಂಡು ಹೋಗ್ಬೇಕು ಆ ತೋಡಿನ ಮೇಲೆ. ಒಳದಾರಿ ಇರ್ತದಲ್ಲ, ಒಳದಾರಿ ಮಾತ್ರ ಇರುದು, ಒಂದು ಒಳದಾರಿಯಾಗಿ ಇರುದು, ಯಾವುದೇ ವಾಹನ ಹೋಗ್ಲಿಕ್ಕಿಲ್ಲ. ಅಷ್ಟಾಗುವಾಗ ನಾನೊಂದು ಸೂಚನೆ ಕೊಟ್ಟೆ, ಆ ತೋಟದವ್ರನ್ನ ಮಾತನಾಡಿ ಆ ಸ್ಥಳವನ್ನು ತೆಗೆದು ನಾವೊಂದು ರಸ್ತೆ ಮಾಡುವ, ಅಲ್ಲಿಗೆ ತುಂಬಾ ಪ್ರಯೋಜನ ಉಂಟು ಊರಿನವರಿಗೂ ದೇವಸ್ಥಾನಕ್ಕೂ ಅಂತೇಳಿ. ಹಾಗೆ ಅಷ್ಟಾಗುವಾಗ ಅದರ ಜವಾಬ್ದಾರಿ ನೀನು ತಗೊಳ್ಬೇಕು ಅಂತೇಳಿ ನನಗೆ ಹೇಳಿದ್ರು. ಎಲ್ಲ ಹೇಳುವಾಗ ನನಗೆ ತಪ್ಪಿಸಿಕೊಳ್ಳಿಕ್ಕೆ ಆಗ್ಲಿಲ್ಲ. ಹಣ ಸಂಗ್ರಹ ಮಾಡುವ ನಾವು ಊರಿನಲ್ಲಿ ಕೇಳಿ ಸ್ವಲ್ಪ ಮೊತ್ತ ಅವರಿಗೆ ಕೊಡ್ಬೇಕಾಯ್ತು. ಹಾಗೆ ಅದು ಜಾಗ ಈಗಲೂ ನನ್ನ ಹೆಸರಿಗೆ ಕ್ರಯ ಚೀಟು ಮಾಡಿದ ರೆಕಾರ್ಡ್ ಉಂಟು, ನನ್ನ ಹೆಸರಿಗೆ ಮಾಡಿದ್ದು. ಮತ್ತೆ ಅದನ್ನು ಸ್ಥಳವನ್ನು ಪಂಚಾಯತಿಗೆ ಬಿಟ್ಟು ಕೊಟ್ಟೆವು, ರಸ್ತೆ ಸಂಕ ಆಗ್ಬೇಕಲ್ಲ ಅಂತೇಳಿ. ಹಾಗೆ ಅದೊಂದಾಯ್ತು. ಮತ್ತೊಂದು 1986ರಲ್ಲಿ ಈ ವಿಲೇಜ್ ಆಫೀಸ್ ಇಲ್ಲದಲ್ಲೆಲ್ಲ ಸ್ವಂತ ಕಟ್ಟಡಕ್ಕೆ ಒಂದು 60 ಸಾವಿರ ರೂಪಾಯಿ ಕೊಟ್ರು. ಇಲ್ಲಿ BK ದಿನಕರ್ ಅಂತೇಳಿ ಒಬ್ರು ವಿಲೇಜ್ ಆಫೀಸರ್ ಇದ್ರು, ನಮಗೆಲ್ಲ ಬಹಳ ಫೇವರ್ ಆಗಿ ಕೆಲಸ ಮಾಡ್ತಾ ಇದ್ದವರು. ಅವ್ರು ಹೇಳಿದ್ರು ಹೀಗೀಗ ಉಂಟು, ಅದರ ಕನ್ವೀನರು ನೀವು ಆಗಬೇಕು ಅಂತೇಳಿ ನನ್ನ ತಲೆಗೆ ಜವಾಬ್ದಾರಿ ಕೊಟ್ರು. ನನಗೆ ತಪ್ಪಿಸಿಕೊಳ್ಳಿಕ್ಕೆ ಆಗ್ಲಿಲ್ಲ. ಹಾಗೆ ಹಣ ಸಾಲ ಇದ್ರೆ ನಾವು ಊರಿನಲ್ಲಿ ಸಂಗ್ರಹ ಮಾಡಿ ಕೊಡುವ, ನಿಮಗೆ ಜವಾಬ್ದಾರಿ ಇರುವುದದು ಅಂತೇಳಿ. ಹಾಗೆ ವಿಲೇಜ್ ಆಫೀಸಿನ ಆಗ ಕಾಂಕ್ರೀಟ್ ಕೆಲಸದವರು ಯಾರು ಇಲ್ಲ, ವಿಟ್ಲೆಯಿಂದ ಒಬ್ರು ಗೋವಿಂದರಾಜು ಅಂತ ಹೇಳೋರ್ನು ಕರ್ಕೊಂಡು ಬಂದು ಕೆಲಸ ಮಾಡಿಸಿದ್ದು. ಹಾಗೆ ಅದು ಕೂಡ ಕೆಲಸ ಆಯ್ತು. ಅಲ್ಲಿ ಬೇಕಾದಾಗೆಲ್ಲ ಮಾಡಿದೆವು, ಹಣ ಸಂಗ್ರಹ ಮಾಡಿದ್ದೆವು. ಸ್ವಲ್ಪ ಅದು ಉಳಿಯಿತು, ಅಲ್ಲಿ ಉಳಿದ ಸಾಮಾನೆಲ್ಲ ದೇವಸ್ಥಾನಕ್ಕೆ ಕೊಂಡೋಗಿ ಅದರ ಏರ್ಪಾಡು ಮಾಡಿ ಏನಾಗಬೇಕು ಆ ಕೆಲಸ ಮಾಡಿ ಅಂತೇಳಿ ಅವರಿಗೆ ಬಿಟ್ಟು ಕೊಟ್ಟಿತ್ತು. ಹಾಗೆ ಲಿಂಕ್ ರೋಡು ಆಯಿತು, ಆ ವಿಲೇಜ್ ಆಫೀಸು. ಆಗ ವಿಲೇಜ್ ಆಫೀಸಿನ ಕೆಲಸ ಜವಾಬ್ದಾರಿ ನನಗೆ ಕೊಟ್ಟ. ಮತ್ತೆ ನನ್ನ ರಸ್ತೆಗೆ ಸ್ಥಳ ಪರ್ಚೇಸ್ ಮಾಡಿ ನಾವು ತಯಾರು ಮಾಡಿದ್ದು. ಆಗ ಅಳತೆ ಮಾಡಬೇಕು ಅಂತ ಹೇಳುವ ನಮ್ಮ ವಿಲೇಜ್ ಆಫೀಸರ್ ಹೇಳಿದ್ರು, ಅಳತೆ ಮಾಡಲಿಕ್ಕೆ ನನಗೆ ರಜೆ ದಿವಸ ಆಗಬೇಕು ಅಂತ ಹೇಳಿಲ್ಲ, ನಾವು ವರ್ಕಿಂಗ್ ಡೇ ದಿವಸ ಬಂದು ನಿಮ್ಮ ಅಳತೆ ಮಾಡಿ ಕೊಟ್ಟೆವು. ತಹಸೀಲ್ದಾರರು ಬಂದ್ರು ಹೇಳಿಯವು, ನಮ್ಮ ವಿಲೇಜ್ ಆಫೀಸ್ ಕಮಿಟಿಯ ಕನ್ವೀನರ್ನ ಮನೆಗೆ ಹೋಗುವ ರಸ್ತೆಗೆ ನಾವು ಅಳತೆಗೋದ್ದು ಅಂತೇಳಿ, ನಿಮಗೆ ಬೇಕಾಗೋ ಹೇಳಿ ಬಂದು ಕೆಲಸ ಮಾಡಿ ಅಂತೇಳಿ. ಹಾಗೆಲ್ಲ ಸಪೋರ್ಟ್ ಅವರು ಕೊಟ್ಟಿದ್ದಾರೆ. ಹೌದು. ಇನ್ನು ಗೋಶಾಲೆ ಬಗ್ಗೆ ನಾನು ಒಂದು 15-20 ವರ್ಷ ಒಂದು 20 ಮನೆಗಳಿಗೆ ಗುರಿಕರಾಗಿ ನೇಮಿಸಿದ್ದಾರೆ. ಈ ಏರಿಯಾದಲ್ಲಿ ಒಂದು 20 ಮನೆ ನನಗೆ ಜವಾಬ್ದಾರಿ ಕೊಟ್ರು. ನಮ್ಮ ವೆಂಕಟರಾಜ ಕೂಡ ಒಂದು ಕಾಲದಲ್ಲಿ ತಂದೆ ಗುರಿಕಾರರಾಗಿದ್ದವರು, ಈಗ ಅವರು ಬಿಟ್ಟರು, ನಾನು ಬಿಟ್ಟಿದ್ದೇನೆ. ಹಾಗೆ ಅದರಲ್ಲಿ ಸ್ವಲ್ಪ ಕೆಲಸ ಮಾಡ್ತಾ ಇದ್ದಾಗ ಸ್ವಲ್ಪ ಇಂಟ್ರೆಸ್ಟು ಇತ್ತು. ಈಗಾದ್ರೆ ಗುರಿಕರಿಗೆಲ್ಲ ಕೆಲವು ವ್ಯವಸ್ಥೆಗಳು ಸಹಕಾರಕ್ಕೆ ಶಿಷ್ಯರೆಲ್ಲ ಇದ್ದಾರೆ, ಆಗ ಯಾರು ಇರ್ಲಿಲ್ಲ. ನಾನೇ ರಸೀದಿ ಉತ್ಸವ ತಗೊಂಡು ಹೋಗ್ಬೇಕು, ನಾನೇ ಕೊಡ್ಬೇಕು, ಎಲ್ಲ ನನ್ನದೇ ಅದು ನಿಮ್ಮ ಇದು ಸಮಾಜದಲ್ವಾ? ಹವ್ಯಕ ಸಮಾಜ ಅಲ್ಲ, ಅದರಲ್ಲಿ ಇರುದ ಗೋಶಾಲೆ. ಹಾಗೆ ನಾನೇ ದುಡಿತಾ ಇದ್ದೆ. ಮೊನ್ನೆ ಗೋಶಾಲೆ ಹೌದು, ಮೊನ್ನೆ ಕಾರ್ಯಕ್ರಮ ಗೋಶಾಲೆಯಲ್ಲಿ ಶನಿ ನಮನ ತಾಪಶಮನ ಅಂತೇಳಿ ಒಂದು ದೊಡ್ಡ ಕಾರ್ಯಕ್ರಮ, ಅದೊಂದು 5,000 ಜನರ ವ್ಯವಸ್ಥೆ ಮಾಡಿದ್ದಾರೆ. ಅಲ್ಲಿ ಪಾರಾಯಣಗಳು, ಹೋಮ, ಪೂಜೆ, ಕೆಲವು ಧಾರ್ಮಿಕ ಕಾರ್ಯಕ್ರಮ ಪುರೋಹಿತರ ಮೂಲಕ ನಡೀತಾ ಇತ್ತು. ಅದರಲ್ಲಿ ನಾನು ಅಲ್ಲಿ ಒಂದು ಆ ಕಾರ್ಯಕ್ರಮವೂ ಆಗಬೇಕು, ಅಲ್ಲೇ ಒಬ್ಬರ ಸ್ಥಳ 1 ಎಕರೆ ಪರ್ಚೇಸ್ ಮಾಡ್ಬೇಕು, ಅದಕ್ಕೊಂದು 40 ಲಕ್ಷ ರೂಪಾಯಿ ಆಗಬೇಕು ಸಂಗ್ರಹ. ಹಾಗೆ ಸ್ವಲ್ಪ ನನಗೆ ಇಲ್ಲಿ ಬಂದು ಒತ್ತಡ ಹಾಕಿದ್ರು, ನೀವು ಕಾಟುಕೆ ಜವಾಬ್ದಾರಿ ನೀವು ತೆಕ್ಕೊಂಡು ನಿಮಗೆ ಸ್ವಲ್ಪ ಹಿಡಿತಾ ಉಂಟು, ಸಂಗ್ರಹ ಮಾಡಿ ಕೊಡಬೇಕು ಅಂತೇಳಿ. ಎಂತ ನಮ್ಮದೇ ಕಾರ್ಯ ಅಲ್ವ, ಹಾಗೆ ನನಗೆ ದೂರ ನಿಲ್ಲಿಕ್ಕೆ ಆಗ್ಲಿಲ್ಲ. ಅವರ ಒತ್ತಾಯಕ್ಕೆ ತಲೆಬಾಗಿ ಸ್ವಲ್ಪ ಒಂದು 1.5 ಲಕ್ಷ ರೂಪಾಯಿ ಸಂಗ್ರಹ ಮಾಡಿ ಕೊಟ್ಟೆ. ಅಲ್ಲಿ ಭಾಗವಹಿಸಿದೆ.
ಆ ಸ್ಥಳಕ್ಕೆ ಇದು ಮಾತ್ರ ಅಲ್ಲ, ಬೇರೆ ಎಲ್ಲ ಸಂಗ್ರಹ ಸುಮಾರು ದೇಣಿಗೆ ಬಂತು. ಸ್ಥಳಕ್ಕೆ ಬೇಕಾದ ದುಡ್ಡು 35-40 ಲಕ್ಷ ಆಯ್ತು. ಆಗ್ಲಿಲ್ಲ, ಕಾರ್ಯ ಆಗ್ಲಿಲ್ಲ, ದುಡ್ಡಾಗಿದೆ. ಹಾಗೆ ನನ್ನಿಂದ ಆಗೋದು, ನನ್ನಿಂದ ಕೂಡುವ ಕೆಲಸಗಳನ್ನು ನಾನು ಪ್ರಾಮಾಣಿಕವಾಗಿ ಮಾಡಿದ್ದೇನೆ. ಇನ್ನು ಶಾಲೆಯದ್ದು ಹೇಳುವುದಿದ್ರೆ, ಶಾಲೆಯ ಕಮಿಟಿಯಲ್ಲಿ ನಾನು ಮೊದಲಿಂದಲೇ ಇದ್ದೆ. 1982ರಲ್ಲಿ ಹೈಸ್ಕೂಲು ಪ್ರಾರಂಭ ಆಯಿತು. ಬಹಳ ಕಷ್ಟದಲ್ಲಿ, ಆಗಿನ ಆರ್ಥಿಕ ಸ್ಥಿತಿ ಅದು ಹೇಳಿ ಗುಣ ಇಲ್ಲ. ಮರವೋ ಕಲ್ಲೋ ಮಣ್ಣೋ ಎಲ್ಲ ಯಾರ್ಯಾರಲ್ಲಿ ದೇಣಿಗೆ ಕೇಳಿ ಕೈಯಿಂದ ಪೈಸೆ ಹಾಕಿ ಮಾಡಿತ್ತು. ಈ ಹಿಂದುಳಿದ ಈ ಒಂದು ಪ್ರದೇಶದಲ್ಲಿ ಅದರಲ್ಲಿ ಹುಡುಗಿಯರಿಗೆ ಮೇಯ್ನ್ ಆಗಿ ದೂರದ ವಿದ್ಯಾಭ್ಯಾಸಕ್ಕೆ ಹೋಗಿ ಕಷ್ಟ ಉಂಟು. ಅವರ ಸವಲತ್ತಿಗಾಗಿ ಊರಿನವರು ಸೇರಿ ಮಾಡಿದಂಥ ಶಾಲೆ. ಆ ಕಮಿಟಿಯಲ್ಲಿ ನನ್ನನ್ನು ಸೇರಿಸಿದ್ರು ಅವರು, ನೀವು ಬೇಕಿದ್ರಲ್ಲಿ ಅಂತೇಳಿ. ನನ್ನಿಂದ ಆಗೋ ಪ್ರಾಮಾಣಿಕವಾಗಿ ದುಡಿದೆ. ಉತ್ತಮ ಶಾಲೆ ಅಂತೇಳಿ ಒಂದು ಹೆಸರು ಬಂತು, ಒಳ್ಳೆ ಇವತ್ತು ಕೂಡ 10-11 ವರ್ಷದಿಂದ 70% ರಿಸಲ್ಟ್ ಬರ್ತಾ ಉಂಟು ಕಾಟುಕೆ ಹೈಸ್ಕೂಲಿಗೆ. ಆಮೇಲೆ 98ರಲ್ಲಿ ಪ್ರಯತ್ನದ ಫಲವಾಗಿ ಹೈಯರ್ ಸೆಕೆಂಡ್ರಿ ಆಯಿತು. +1 +2 2 ಕ್ಲಾಸು ಪ್ರಾರಂಭ ಆಯಿತು. ಅದು ಹಾಗೆ ಒಳ್ಳೆ ರೀತಿಯಲ್ಲಿ ಹೋಗ್ತಾ ಉಂಟು. ಕಾಸರಗೋಡು ಜಿಲ್ಲೆಯ ಕನ್ನಡ ಮೀಡಿಯಂ ಶಾಲೆಗಳಲ್ಲಿ ಫಸ್ಟ್ ರ್ಯಾಂಕ್ ಇದಕ್ಕಿರೋದು. ಕಳೆದ ವರ್ಷ ಒಬ್ಬಳು ಹುಡುಗಿ ಸ್ಟೇಟ್ ಲೆವೆಲ್ ರ್ಯಾಂಕು ತೆಗೆದ್ರು, ಕಾಮರ್ಸಿನವಳು, ಇಲ್ಲಿ ಪೆರ್ಲ ಸಮೀಪದವಳು. ಹಾಗೆ 6 ಬಸ್ಸುಗಳನ್ನು ಓಡಿಸ್ತಾ ಉಂಟೀಗ. ಇನ್ನೊಂದೇನಾಯ್ತು ಅಂತ ಹೇಳಿದ್ರೆ, 2016ರಲ್ಲಿ ಇಲ್ಲಿ ಶಂಕರ ಮೋಹನ್ ದಾಸಾಳು ಅಂತ ಹೇಳೋ ಅವರು ಫೌಂಡರ್, ಹೆಡ್ ಮಾಸ್ಟರ್, ತುಂಬಾ ದುಡ್ದವರು ಅವರು, ಈ ಶಾಲೆಗಾಗಿ ತ್ಯಾಗ ಮಾಡಿದವರು. ಅವರಿಗೆ ಸ್ವಲ್ಪ ಆಕಸ್ಮಿಕವಾಗಿ ಒಂದು ಆಕ್ಸಿಡೆಂಟ್ ಆಯಿತು. ಸೌಖ್ಯ ಇಲ್ಲದೆ ಮತ್ತೆ ಮುಂದೆ ಹೋಗಿ ಅವರು ಬೆಡ್ ರಿಡನ್ ಆದ್ರು. ಆಗ ನನಗೆ ಒತ್ತಡ ಹಾಕಿದ್ರು, ಮ್ಯಾನೇಜರ್ ಸ್ಥಾನ ನೀವು ತೆಕ್ಕೊಳ್ಬೇಕು, ಸ್ವಲ್ಪ ಜವಾಬ್ದಾರಿ ಸ್ಥಾನ ಅದು, ನಿಮ್ಮೊಟ್ಟಿಗೆ ನಾವಿದ್ದೇವೆ, ಬಿಟ್ಟುಕೊಡುವುದಿಲ್ಲ. ಅವರ ಒತ್ತಾಯ ನನಗೆ ತಪ್ಪಿಸಿಕೊಳ್ಳಿಕ್ಕಾಗಲಿಲ್ಲ. ಹಾಗೆ ಇವತ್ತು 10ನೇ ವರ್ಷ ನಾನಲ್ಲಿ ಮ್ಯಾನೇಜರ್ ಆಗಿ ದುಡಿತಾ ಇದ್ದೇನೆ. ಇಷ್ಟವರೆಗೆ ಒಳ್ಳೆ ರೀತಿಯ, ಆದರೆ ಒಳ್ಳೆ ಹೆಡ್ ಮಾಸ್ಟರ್, ಒಳ್ಳೆ ಪ್ರಿನ್ಸಿಪಾಲ್, ಒಳ್ಳೆ ಸ್ಟಾಫ್ ಮೆಂಬರ್ಸ್ ಇದ್ದಾರೆ, ಸಪೋರ್ಟ್ ಮಾಡ್ತಾರೆ, ಚೆನ್ನಾಗಿ ನಡೆಸ್ತಾರೆ ಕ್ಲಾಸನ್ನು. ಹಾಗೆ ಅದೊಂದು ಸಂತೋಷ ಉಂಟು. ಯುವ ಪೀಳಿಗೆಗೆ ಧರ್ಮದ ಬಗ್ಗೆ ಯಾವ ರೀತಿಯ ನಿಮ್ ತಿಳುವಳಿಕೆ ಹೇಳ್ತೀರಿ? ಯುವ ಜನರದ್ದು ಇಡೀ ನಮ್ಮ ಅಭಿವೃದ್ಧಿ, ಇಡೀ ದೇಶದ ಅಭಿವೃದ್ಧಿ ಯುವ ಜನರಿಗೆ ಇರುವಂತಹ ಜವಾಬ್ದಾರಿ. ಮುಂದಿನ ಪ್ರಜೆಗಳು, ಜವಾಬ್ದಾರಿ ಸ್ಥಾನ ಹೊರುವವರು ನಮ್ಮ ಯುವ ಜನರು. ಈಗ ಒಂದೇನು ಅಂತ ಹೇಳಿದ್ರೆ, ಯುವ ಜನರಲ್ಲಿ ಕೆಲವು ಜನ ಸ್ವಲ್ಪ ದಾರಿ ತಪ್ತಾರೆ ಈ ಮೊಬೈಲು ಇದರಿಂದಾಗಿ. ಆಮೇಲೆ ಒಂದು ಈ ಮಾದಕ ವಸ್ತುವಿನ ತೊಂದರೆ ಸ್ವಲ್ಪ ಇವರಿಗೆ ಉಪದ್ರ ಕೊಡ್ತಾ, ಎಲ್ಲರಲ್ಲ, ಆದರೆ ಅದನ್ನು ಪ್ರಯತ್ನ ಪಟ್ಟು ಮಾರಾಟ ಮಾಡಿ ಸಿಕ್ಕಿಸಿ ಹಾಕುವಂತ ಗಿರಾಕಿಗಳಿದ್ದಾರೆ. ಅದರಿಂದಾಗಿ ನಾನು ಶಾಲೆಯಲ್ಲಿ ಯಾವಾಗಲೂ ಹೇಳುದುಂಟು, ಕಾಟುಕೆ ಶಾಲೆ ಒಂದು ಹಳ್ಳಿ ಪ್ರದೇಶದಲ್ಲಿ ಆದರಣ ಯಾರ ಆಟವು ನಡಿಲಿಕ್ಕಿಲ್ಲ. ಹಾಗೆಂತೇಳಿ ಪೇಟೆಯಲ್ಲಿ ಯುವಕರಿಗೆ ಇದೊಂದು ಸಮಸ್ಯೆ ಆಗ್ಲಿಕ್ಕೆ ಉಂಟು. ಈ ಮಾದಕ ದ್ರವ್ಯದ್ದು ಆದಷ್ಟು ಕಟ್ಟುನಿಟ್ಟಿನಲ್ಲಿ ಮನೆಯವರು ಎಚ್ಚರಿಕೆ ತಗೊಳ್ಬೇಕು. ಆಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟು, ಬಾಕಿ ಶಾಲೆಯಲ್ಲಿ ಬಹಳ ಸ್ಟ್ರಿಕ್ಟ್ ಆಗಿ ನೋಡ್ತಾ ಇದ್ದಾರೆ. ಇಲ್ಲಿ ಲೇಡಿ ಟೀಚರ್ ಇರ್ಬೋದು, ಜೆಂಟ್ಸ್ ಟೀಚರ್ ಇರ್ಬೋದು, ಅದರ ಬಗ್ಗೆ ಒಳ್ಳೆ ಗಮನ ಹರಿಸಿ ನೋಡ್ತೇವೆ, ನಾವು ಜಾಗ್ರತೆ ಮಾಡ್ತೇವೆ. ಇದು ಎಲ್ಲಾ ಊರಿನಲ್ಲಿ ಆದ್ರೆ ಅದೊಂದು ಪಿಡುಗು ದೂರಾದೀತು. ಇನ್ನೊಂದು, ಈ ಯುವ ಜನರು ಅವರವರ ಜವಾಬ್ದಾರಿಯನ್ನು ಚೆನ್ನಾಗಿ ನಿರ್ವಹಿಸಬೇಕು. ಈ ದೇಶದ ಅಭಿವೃದ್ಧಿಗೋಸ್ಕರ ಏನು ಸಾಧ್ಯ ಉಂಟೋ ಅದನ್ನು ಅವರು ಮಾಡಬೇಕು. ಅವರು ಯಾವುದೇ ಫೀಲ್ಡ್ನಲ್ಲಿ ಇರಲಿ, ಒಬ್ಬರು ಡಾಕ್ಟರ್ ಇರ್ಬೋದು, ಇಂಜಿನಿಯರ್ ಇರ್ಬೋದು, ಅಥವಾ ಒಬ್ಬರು ಅಧ್ಯಾಪಕ ಇರ್ಬೋದು, ಅವರ ಪ್ರಾಮಾಣಿಕ ಪ್ರಯತ್ನ ಮಾಡಿದರೆ ಈ ದೇಶ ಇನ್ನಷ್ಟು ಅಭಿವೃದ್ಧಿ ಆದೀತು. ಈಗಾಗಲೇ ಆಗಿದೆ, ಇಲ್ಲ ಅಂತ ಹೇಳುವುದಿಲ್ಲ. ಸ್ವಾತಂತ್ರ್ಯ ಸಿಕ್ಕಿ 75 ವರ್ಷ ಆಯಿತು. ಹಿಂದಿನ ಸ್ಥಿತಿ ಏನು, ಇವತ್ತಿನ ಸ್ಥಿತಿ ಏನು ಅಂತ ಹೇಳಿದ್ರೆ ತುಂಬ ವ್ಯತ್ಯಾಸ ಉಂಟು, ಅಜಗಜಾಂತರ ಉಂಟು. ಆದ ಕಾರಣ ಯುವ ಜನರು ಅದರಲ್ಲಿ ಭಾಗವಹಿಸಬೇಕು, ಸಕ್ರಿಯವಾಗಿ ಭಾಗವಹಿಸಬೇಕು, ಸರಿಯಾದ ಕ್ರಮದಲ್ಲಿ ಇರಬೇಕು, ನಡಿಬೇಕು. ಇನ್ನೊಬ್ಬರಿಗೆ ಹೇಳುವಲ್ಲಿ ಹೇಳಿ ಅವರ ತಿದ್ದುವಂಥ ಕೆಲಸ ಕೂಡ ಅದು ಮಾಡಬೇಕು. ಅದು ಯುವ ಜನರ ಪಾತ್ರ. ಇನ್ನು ಏನು ಯುವ ಜನರಿಂದ ಮಾಡಲಿಕ್ಕೆ ಸಾಧ್ಯ ಉಂಟು, ಶಕ್ತಿ ಉಂಟು, ಅದು ಅವರು ಬಿಟ್ಟು ಕೊಡಬಾರ್ದು, ಮತ್ತೆ ಅದರಿಂದ ಹಿಂದೆಯೂ ನಿಲ್ಬಾರ್ದು. ಆ ಒಂದು ಕೆಲಸ ಮಾಡಿ ದೇಶದ ಅಭಿವೃದ್ಧಿಯಲ್ಲಿ ಅವರು ಭಾಗವಹಿಸಬೇಕು, ಪಾತ್ರ ವಹಿಸಬೇಕು, ಅದು ಮುಖ್ಯ. ನಿಮ್ಮಂತ ಹಿರಿಯರು ಯಾವ ರೀತಿಯಲ್ಲಿ ಮಾರ್ಗದರ್ಶನ ನೀಡಬಹುದು ಈಗಿನ ಪೀಳಿಗೆಗ? ಅದೇ ಮಾರ್ಗದರ್ಶನ, ನಾನೀಗ ಹೇಳಿದಾಗೆ ಹಿರಿಯರ ಇವತ್ತಿನ ಸ್ಥಾನ
ಬುದ್ಧಿ ಹೇಳ್ಬೋದು ನಮ್ಮ ಯುವಕರಿಗೆ, ಸರಿಯಾಗಿ ನಡೀರಿ, ಪ್ರಾಮಾಣಿಕವಾಗಿರಿ. ಮತ್ತೆ ಸಾಮಾನ್ಯ ಇವತ್ತಿನ ವ್ಯವಹಾರದಲ್ಲಿ, ಉದ್ಯೋಗದಲ್ಲಿ ಎಲ್ಲ ನಾವು ಕಾಣ್ತೇವೆ ಕರಪ್ಷನ್ ಅಂತ ಹೇಳುದು ಮಿತಿ ಮೀರಿದೆ. ಅದು ಎಲ್ಲಿ ಏನು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅದು ಸಿಕ್ಕಿಬಿದ್ದ ನಂತರವೇ ಗೊತ್ತಾಗುದು. ಮತ್ತೆ ಧಾರ್ಮಿಕ ಕ್ಷೇತ್ರದಲ್ಲಿ ನಿಮಗೆ ಆದಂತ ಸವಾಲುಗಳು ಇರ್ತಲ್ಲ, ಅದನ್ನು ಯಾವ ರೀತಿಯಲ್ಲಿ ನೀವು ಎದುರಿಸಿದಿರಿ? ಯಾವುದಕ್ಕೆ? ಧಾರ್ಮಿಕ ಕ್ಷೇತ್ರದಲ್ಲಿ ಹ. ಸವಾಲುಗಳು ನಿಮಗೆ ಕೆಲವರಿಂದ ಹಾಗೆ ಮಾಡ್ಬಾರ್ದು ಹೀಗೆ ಮಾಡ್ಬೋದು ಅಂತ ಹೇಳ್ತಾರಲ್ಲ, ಅದನ್ನು ಯಾವ ರೀತಿಯಲ್ಲಿ ನೀವು ಎದುರಿಸಿ ಮುಂದೆ ಹೋಗಿದ್ದೀರಿ ಅಂತ? ಸಾರ್ವಜನಿಕ ಜೀವನದಲ್ಲಿ ಅಲ್ಲ? ಹೌದು. ಅದು ಸಾಮಾನ್ಯ ನನಗೆ ಅಂತ ಒತ್ತಡ ಎಲ್ಲಿ ಬೀಳಿಲ್ಲ ಈವರೆಗೆ. ನಾನು ಸಾರ್ವಜನಿಕ ಜೀವನದಲ್ಲಿ ನನ್ನ ಮನೆ ವ್ಯವಹಾರ ಸ್ವಲ್ಪ ಗೋಷ್ಪರಿ ನಂದು. ಸಾರ್ವಜನಿಕ ಜೀವನದಲ್ಲಿ ಬಹಳಷ್ಟು ಎಚ್ಚರ ವಹಿಸ್ತೇನೆ. ಆದ್ರೂ ಶಾಲಾ ಕಮಿಟಿಯಲ್ಲೆಲ್ಲ ಹೇಳ್ತಾರೆ, ನಿಮ್ಮ ದಾಕ್ಷಿಣ್ಯ ಸ್ವಲ್ಪ ಹೆಚ್ಚಾಗ್ತದೆ, ನೀವು ಜನರನ್ನು ನಂಬುದು ಸ್ವಲ್ಪ ಹೆಚ್ಚಾಗ್ತದೆ ಅಂತೇಳಿ ಹೇಳ್ತಾರೆ. ನನ್ನ ಅಭ್ಯಾಸವೇ ಅದು, ಪಕ್ಕ ನಂಬಿ ಬಿಡುದು. ಹಾಗೆ ಅಂತೇಳಿ ನಾನು ಎಲ್ಲಿಯೂ ಸೋತದ್ದಿಲ್ಲ, ನಂಬಿ ಹೇಳುದುಂಟು ಕೆಲವು ಜನ ನನ್ನ ಹಿತಕ್ಕಾಗಿ. ಮತ್ತೆ ನನಗೆ ರಾಜಕೀಯ ಮತ್ತೆ ಇತರ ಕ್ಷೇತ್ರಗಳಲ್ಲಿ, ಧಾರ್ಮಿಕ ವಿದ್ಯಾ ಕ್ಷೇತ್ರದಲ್ಲಿ ಪ್ರತಿಯೊಬ್ರು ನನಗೆ ಸಹಕಾರ ಕೊಟ್ಟಿದ್ದಾರೆ. ಯಾವುದೇ ಕ್ಷೇತ್ರ ಬರಲಿ, ನಿಮ್ಮೊಟ್ಟಿಗೆ ನಾವಿದ್ದೇವೆ ಅಂತೇಳಿ. ಮತ್ತೆ ಬಡವರಿಗೆ, ಏನಿಲ್ಲದವರಿಗೆಲ್ಲ ನೀವು ಸಹಾಯ ಮಾಡಿದಿರಲ್ಲ, ಅದೇ ಯಾವ ರೀತಿಯಲ್ಲಿ ನಿಮಗೆ ಒಂದು ಪ್ರೇರಣೆ ಬರ್ತದೆ ಅಂದ್ರೆ? ಅದು ಕೆಲವರು ಇದ್ದವರು ಕೂಡ ಏನು ಅದ್ರ ಮುಂದೆ ಹೋಗುದಿಲ್ಲ ಅಲ್ಲ, ಹೌದು. ಹಾಗೆ ನಿಮಗೆ ಆ ಒಂದು ಮನೋಭಾವನೆ ಯಾವ ರೀತಿಯಿಂದ ನಿಮ್ಮ ಮನಸ್ಸಲ್ಲಿ ಮೂಡಿತು? ಅದು ನನ್ನ ಮನಸ್ಥಿತಿ ಅಂತದ್ದು ಮೊದ್ಲಿನ್ಲೆ. ಒಂದು ಕಾಲದಲ್ಲಿ ನಾನು ಶಾಲೆಗೆ ಹೋಗುವ ಬಹಳಷ್ಟು ಕಷ್ಟಪಟ್ಟವ. ಆ ನೋವೆ, ನನ್ನ ತಾಯಿ ತಂದೆ ಉಪವಾಸ ಕೂತಿರ್ಬೋದು, ನಮ್ಮನ್ನು ಮಕ್ಕಳನ್ನು ಉಪವಾಸ ಹಾಕ್ಲಿಲ್ಲ, ಅದೊಂದು ನಮಗೆ ಗೊತ್ತುಂಟು. ಹಾಗೆ ಅಂತೇಳಿ ಅವರ ಪರಿಸ್ಥಿತಿ ಹೇಗಿತ್ತು ಉಂಟು ಅಂತೇಳಿಯೂ ನಮಗೆ ಅರ್ಥ ಆಗ್ತಿತ್ತು ಆಗ. ಅದೇ ಒಂದು 5ನೇ ಕ್ಲಾಸ್ವರೆಗೆ ಏನು ಗೊತ್ತಾಗ್ತಿರ್ಲಿಲ್ಲ, ನಾವೇ ರಾಜರು ಅಂತೇಳಿ ಇತ್ತು. ಮತ್ತೆ ಅರ್ಥ ಆಗ್ಲಿಕ್ಕೆ ಶುರುವಾಯ್ತು, ನಾವು ಗ್ರಹಿಸಿದಾಗಿಲ್ಲ ಅಂತೇಳಿ. ನಮ್ಮ ಅಜ್ಜನ ಮನೆಯವರು, ಅವರು ಒಳ್ಳೆ ಶ್ರೀಮಂತರು, ಉದಾರಿಗಳು, ನಮಗೆ ಅಂತೇಳಿ ಇಲ್ಲ, ಬಡವರಿಗೆ ಯಾರಿಗೂ ಉಪಕಾರ ಮಾಡುವಂತ ವ್ಯಕ್ತಿಗಳು. ಇವತ್ತು ಕೂಡ ಅವರ ಹೆಸರು ಹೇಳ್ತಾ ಇದ್ದಾರೆ ಬಡವರು, ಅವರು ರಾಜರು, ಒಳ್ಳೆಯವರು ಅಂತೇಳಿ. ಅದರಲ್ಲಿ ಒಬ್ರು ಡಾಕ್ಟ್ರು, ನನ್ನ ಮಾವ, ಅವರು ಡಾಕ್ಟರ್ ಅಲ್ಲ ದೇವರು ಅಂತ ಹೇಳುವವರು ಇವತ್ತು ಇದ್ದಾರೆ, ಇಲ್ಲ ಅವರೀಗ. ಅಂತ ಇದೆಲ್ಲ ನೋಡಿ ನೋಡಿ ನನಗೆ ಕೂಡ ಕ್ರಮ ಸ್ವಲ್ಪ ಬಂತು. ಬರೇ ನಾವು ನಮ್ಮ ಮಕ್ಕಳು ಬದುಕುವುದಲ್ಲ, ಇತರರು ಬದುಕಬೇಕು, ನಮಗೆ ಮುಂದೊಂದು ದಿವಸ ಅದು ಸಿಗ್ತದೆ ಅಂತೇಳಿ. ಇಷ್ಟರವರೆಗೆ ನಾನು ಕೊಟ್ಟದೆಲ್ಲ ಬಡ್ಡಿ ಸಮೇತ ಸಿಕ್ಕಿದೆ ಕೂಡ ನನಗೆ. ಈಗ ಉದಾಹರಣೆ ಹೇಳ್ತಾನೆ, ನನ್ನ ಮಕ್ಕಳನ್ನ ಆ ರೀತಿ ಒಳ್ಳೆ ಸ್ಥಿತಿಯಲ್ಲಿ ಬೆಳೆಸ್ಲಿಲ್ಲ ನಾನು. ಅವರಿಗೆ ಲೆಕ್ಕದ್ದು ಎಷ್ಟು ಅಗತ್ಯ ಉಂಟು ಅಷ್ಟೇ ನಾನು ಕೊಟ್ಟದ್ದು, ಇದು ಮಾಡಿದ್ದು, ಡ್ರೆಸ್ ಆಗ್ಲಿ ದುಡ್ಡಾಗ್ಲಿ ಎಷ್ಟು ಅಗತ್ಯ ಉಂಟು ಅಷ್ಟು ಕೊಟ್ಟಿದ್ದೇನೆ, ಅದಕ್ಕಿಂತ ಹೆಚ್ಚೇನು ಕೊಡ್ಲಿಲ್ಲ. ಇವತ್ತು ಕಾಣ್ತೇನೆ ನನಗೆ ನನ್ನ ಮಕ್ಕಳನ್ನು ಬೇಕಾದ ಹಾಗೆ ನಾನು ಕೊಂಡೋಗ್ಲಿಲ್ಲ ಅಂತೇಳಿ. ಹಾಗೆ ಅಂತೇಳಿ ಒಂದು ಸಮಾಧಾನ ಉಂಟು. ಎಷ್ಟೋ ಇತರರಿಗೆ ನಾನು ಸಹಾಯ ಮಾಡಿದ್ದೇನೆ, ಅದು ನನಗೆ ಎಲ್ಲಿಯಾರು ಸಿಕ್ಕಿತು, ನನ್ನ ಮಕ್ಕಳಿಗೂ ಪ್ರಯೋಜನ ಆದೀತು ಅಂತೇಳಿ ಭಾವನೆ ನನಗುಂಟು. ಅದು ಸ್ವಲ್ಪ ಹಿಂದಿನಲೇ ನನ್ನ ಬಂದ ಒಂದು ಕ್ರಮ, ಹಾಗೆ ಈಗಲೂ ಮುಂದುವರಿತಾ ಉಂಟು.